ಮುಂದಿನ ಲೋಕಸಭಾ ಚುನಾವಣೆಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ವಿನಯ್ ಕುಮಾರ್ ಸೊರಕೆ ಅವರು ಆಕಾಂಕ್ಷೆ ಹೊಂದಿದ್ದು ಅವರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ನೀಡಬಾರದು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕೆ ಅಶ್ರಫ್ ಆಗ್ರಹಿಸಿದ್ದಾರೆ। ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿನಯ್ ಕುಮಾರ್ ಸೊರಕೆ ಅವರ ಬದಲು ಯಾವುದೇ ವ್ಯಕ್ತಿಯನ್ನ ನಿಲ್ಲಿಸಿದ್ರೆ ನಮ್ಮಿಂದ ಯಾವುದೇ ವಿರೋಧವಿಲ್ಲ। ಒಂದು ವೇಳೆ ಸೊರಕೆಗೆ ಟಿಕೆಟ್ ನೀಡಿದ್ದೇ ಆದಲ್ಲಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ತೀವ್ರ ಸ್ವರೂಪದ ಹೋರಾಟವನ್ನ ಮಾಡಲಾಗುವುದು। ಜೊತೆಗೆ ಸೊರಕೆ ವಿರುದ್ಧ ಪರ್ಯಾಯ ಅಭ್ಯರ್ಥಿಯನ್ನ ಕೂಡ ನಿಲ್ಲಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು। ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡುವ ಶಕ್ತಿನಗರ ವಾರ್ಡ್ನಲ್ಲಿ ಮುಸ್ಲಿಮೇತರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಮಾಜಿ ಮೇಯರ್ ಅಬ್ದುಲ್ ಅಜೀಜ್ ಅವರನ್ನ 3 ಬಾರಿ ಬಹುಮತದಿಂದ ಆರಿಸಿದ್ದಾರೆ। ಯಾವುದೇ ಕಾರಣಕ್ಕೂ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ವಿನಯ್ ಕುಮಾರ್ ಸೊರಕೆಗೆ ಸ್ಪರ್ಧಿಸಲು ಅವಕಾಶ ನೀಡಬಾರದು ಅಂತ ಒತ್ತಾಯಿಸಿದರು। ನಾವು ಹೋರಾಟ ಮಾಡ್ತೇವೆ, ಅವರು ಏನು ಹೇಳಬೇಕಂತ ಹೇಳಿದ್ರೆ ಏನಿದ್ರು ಕೂಡ ನಮ್ಮ ಒಂದು ಮುಸ್ಲಿಂ ಸಂಘಟನೆಗಳು ಒಂದು ನಿರ್ಧಾರ ಮಾಡಿದೆ ಮುಸ್ಲಿಂ ಅಭ್ಯರ್ಥಿ ಕೊಡಬೇಕಂತ ಹೇಳಿಕೊಂಡು ಅವರು ಯಾವ ನಿರ್ಧಾರ ಬರ್ತಾರೆ ಅದನ್ನು ನಾವು ಬದ್ಧ ಅಂತ ಹೇಳಬೇಕು ಬಿಟ್ಟು ಈ ಎಲ್ಲರೂ ಹೋಗಿ ಹೈಕಮಾಂಡ್ಗೆ ನಾವು ಬದ್ಧ ಅಂತ ಹೇಳಿದ ಮೇಲೆ ಮತ್ತೆ ನಾವು ಯಾಕೆ ಅವರ ಮೇಲೆ ಹೋರಾಟ ಮಾಡಬೇಕು? ಈ ಕೇಳುವಂಥ ಅಭ್ಯರ್ಥಿ ಮುಸ್ಲಿಂ ಅಭ್ಯರ್ಥಿ ಅಂತವರು ಹೈಕಮಾಂಡ್ ಯಾವ ಥರ ಹೇಳ್ತಾರೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ ಮೇಲೆ ನಾವು ಯಾಕೆ ಅವರಿಂದ ಹೋಗ್ಬೇಕು ಅಂತ ನಿರ್ಧಾರಕ್ಕೆ ಅದು ಮುಂದಿನ ಇದಿಲ್ಲ। ಒಂದು ಮಾತು ಹೇಳ್ತಾ ಇದ್ದಾನೆ, ವಿನಯ್ ಕುಮಾರ್ ಸೊರಕೆಗೆ ಇಲ್ಲಿ ಎಲ್ಲಿ ಆದರೆ ಪರ್ಯಾಯ ವ್ಯವಸ್ಥೆ ಮುಸ್ಲಿಂ ಸಂಘಟನೆ ನಾವೆಲ್ಲ ಸೇರಿಕೊಂಡು ಒಂದು ಅಭ್ಯರ್ಥಿಯನ್ನು ನಿಲ್ಲಿಸುವಂತ ಆಲೋಚನೆ ಕೂಡ ನಮಗಿದೆ। ಸುದ್ದಿಗೋಷ್ಠಿಯಲ್ಲಿ ಸಿಎಂ ಮುಸ್ತಫಾ, ಮೊಹಮ್ಮದ್ ಹನೀಫ್ ಯು, ಹಿದಾಯತ್ ಮಾರಿಪಳ್ಳ, ಸಿದ್ದಿಕ್ ತಲಪಾಡಿ, ಮೊಯ್ದೀನ್ ಮೋನು, ಅಬ್ದುಲ್ ಜಲೀಲ್ ಅದ್ದಾಕ, ಮೊಹಮ್ಮದ್ ಅಶ್ರಫ್ ಬದ್ರಿಯಾ, ಕೆಎಚ್ ಅಬೂಬಕರ್ ಮತ್ತಿತರರು ಉಪಸ್ಥಿತರಿದ್ದರು।